ಮುಂದಿನ 5 ವರ್ಷದಲ್ಲಿ ಎಲ್ಲಾ ನೀರಾವರಿಯ ಸೌಲಭ್ಯಗಳನ್ನ, ನಮ್ಮ ನದಿಯ ನೀರನ್ನ ಅದು 3 ಲಕ್ಷ ಕೋಟಿ ಆಗಲಿ 4 ಲಕ್ಷ ಕೋಟಿ ಆಗಲಿ 5 ವರ್ಷದ ಒಳಗೆ ಶಿರಾಂತ ತಾಲೂಕಿಗೂ ಹಳ್ಳಿಗೆ ನೀರನ್ನ ತರದೇ ಇದ್ರೆ ಜಾತ್ಯತೀತ ಜನತಾದಳವನ್ನ ವಿಸರ್ಜನೆಯನ್ನ ಮಾಡ್ತೀನಿ. ಮುಂದೆ ಯಾವ ಚುನಾವಣೆಗೆ ಜನತಾದಳದ ಅಭ್ಯರ್ಥಿಯನ್ನು ನಿಲ್ಲಿಸತಕ್ಕಂಥದ್ದಕ್ಕೆ ಹೋಗೋದಿಲ್ಲ. ನಾನು ಮುಖ್ಯಮಂತ್ರಿ ಆಗಲು ಪಕ್ಷಕ್ಕೆ ಮತ ಕೇಳಲು ಬಂದಿಲ್ಲ. ರಾಜ್ಯದಲ್ಲಿ ಶಾಶ್ವತವಾದ ನೀರಾವರಿ ಯೋಜನೆ ಜಾರಿ ಮಾಡುವ ಉದ್ದೇಶವೇ ಜನತಾ ಜಲಧಾರೆ ರಥಯಾತ್ರೆ ಕಾರ್ಯಕ್ರಮದ ಉದ್ದೇಶ ಎಂದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. ಸಿರಾ ನಗರದ ಜ್ಯೋತಿ ನಗರದಲ್ಲಿ ನಡೆದ ಜನತಾ ಜಲಧಾರೆ ರಥಯಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ನಾನು ಮುಖ್ಯಮಂತ್ರಿ ಆಗಬೇಕೆಂದು ಜನತಾ ಜಲಧಾರೆ ಯಾತ್ರೆ ಹಮ್ಮಿಕೊಂಡಿಲ್ಲ. ಬಹುಮತ ಬರದಿದ್ರೂ ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ. ನಾನು ಮುಖ್ಯಮಂತ್ರಿ ಆಗಲು ಪಕ್ಷಕ್ಕೆ ಮತ ಕೇಳಲು ಬಂದಿಲ್ಲ. ರಾಜ್ಯದಲ್ಲಿ ಶಾಶ್ವತವಾದ ನೀರಾವರಿ ಯೋಜನೆ ಜಾರಿ ಮಾಡುವ ಉದ್ದೇಶವೇ ಜನತಾ ಜಲಧಾರೆ ರಥಯಾತ್ರೆ ಕಾರ್ಯಕ್ರಮದ ಉದ್ದೇಶ ಎಂದು ಅವರು ಹೇಳಿದರು. ರಾಜ್ಯದಲ್ಲಿ 2023ಕ್ಕೆ ಜೆಡಿಎಸ್ ಪಕ್ಷವನ್ನು ಬಹುಮತದಿಂದ ಅಧಿಕಾರಕ್ಕೆ ತಂದರೆ ಪ್ರತಿ ಗ್ರಾಮ ಪಂಚಾಯಿತಿಯ ಕೇಂದ್ರದಲ್ಲಿ LKGಯಿಂದ 12ನೇ ತರಗತಿಯವರೆಗೆ ಇಂಗ್ಲಿಷ್ ಮತ್ತು ಕನ್ನಡ 2 ಮಾಧ್ಯಮಗಳಲ್ಲಿ ಹೈಟೆಕ್ ಶಾಲೆಗಳನ್ನು ತೆರೆದು ಉಚಿತವಾಗಿ ಶಿಕ್ಷಣ ಕೊಡುವ ಯೋಜನೆ ಹಾಕಿಕೊಂಡಿದ್ದೇನೆ. ರಾಜ್ಯದ ಜನತೆ ನನ್ನ ಯೋಜನೆಯನ್ನು ಅರ್ಥ ಮಾಡಿಕೊಂಡು ಜೆಡಿಎಸ್ ಪಕ್ಷಕ್ಕೆ ಬಹುಮತ ನೀಡಿ ಎಂದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. ರಾಜ್ಯ ಬಿಜೆಪಿ ಸರ್ಕಾರ ಹಲವು ಯೋಜನೆಗಳ ಹೆಸರಿನಲ್ಲಿ ಜನರ ತೆರಿಗೆ ಹಣ ಲೂಟಿ ಮಾಡುತ್ತಿದೆ. 40% ಕಮಿಷನ್ ಪಡೆದು ಹಲವು ಕಾಮಗಾರಿಗಳನ್ನು ಮಾಡುತ್ತಿದೆ ಎಂದು ಇದೇ ವೇಳೆ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ತುಮಕೂರು ಜಿಲ್ಲೆಗೂ ಹೇಮಾವತಿ ನೀರು ಹರಿದು ಬರಲು ದೇವೇಗೌಡ ಅವರೇ ಕಾರಣ. ಆದರೆ ಬಿಜೆಪಿ ಕಾಂಗ್ರೆಸ್ ಪಕ್ಷದ ಮುಖಂಡರು ತುಮಕೂರಿಗೆ ಹೇಮಾವತಿ ನೀರು ಹರಿಯಲು ದೇವೇಗೌಡರು ಅಡ್ಡಿಪಡಿಸುತ್ತಿದ್ದಾರೆ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಅವರು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಕೆ.ಎ. ತಿಪ್ಪೇಸ್ವಾಮಿ, ಮಧುಗಿರಿ ಶಾಸಕ ವೀರಭದ್ರಯ್ಯ, ಮಾಜಿ ಶಾಸಕರಾದ ಸುಧಾಕರ್ ಲಾಲ್, ಸುರೇಶ್ ಬಾಬು, ವೆಂಕಟರಮಣಪ್ಪ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಆರ್. ಉಗ್ರೇಶ್, ನಗರಸಭೆ ಅಧ್ಯಕ್ಷ ಬಿ. ಅಂಜಿನಪ್ಪ, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಸತ್ಯಪ್ರಕಾಶ್ ಸೇರಿದಂತೆ ಹಲವರು ಹಾಜರಿದ್ದರು. ವರದಿ ಎಎನ್ ಫೀರ್, ತುಮಕೂರು. ಕಳೆದ 2 ವರ್ಷ ಕೋವಿಡ್ ನ ಅನಾಹುತಗಳು ಈ ರಾಜ್ಯದಲ್ಲಿ, ಕೋವಿಡ್ ನ ಅನಾಹುತದಲ್ಲಿ ನಿಮ್ ಶಿರಾ ತಾಲೂಕಿನಲ್ಲೇ ಕೆಲವರು ಕಲ್ಲಂಗಡಿಯನ್ನು ಬೆಳೆದು ಟ್ರ್ಯಾಕ್ಟರ್ ಬಿಟ್ಟು ಎಲ್ಲ ಉತ್ತಲ್ಲೇ ಹೊಲದಲ್ಲೇ ಊತ ಹಾಕಿದ್ರು. ಮಾರಾಟ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ JCB ತಗೊಂಡು ಎಲ್ಲ ಹೊಲದಲ್ಲಿ ಇದ್ದಿದ್ದೆಲ್ಲ ಕ್ಲೀನ್ ಮಾಡೋದು. ಯಾವ್ಯಾವ ಪರಿಸ್ಥಿತಿಗೆ ಬಂದ್ರು ಕೋವಿಡ್ ನ ಅನಾಹುತದಲ್ಲಿ. ಇವತ್ತು 2 ವರ್ಷ ನಮ್ಮ ಪಕ್ಷ ದೊಡ್ಡ ಮಟ್ಟದಲ್ಲಿ ಪಕ್ಷದ ಸಂಘಟನೆಗೆ ನಾವು ಕೈ ಹಾಕಲಿಲ್ಲ. ಕಾರಣ, ಯಾವ ಕೋವಿಡ್ ನ ಅನಾಹುತದಲ್ಲಿ ಸಾವಿರಾರು ಕುಟುಂಬಗಳು ಜೀವಹಾನಿ ಆಗ್ತಾ ಇದ್ದಂತ ಘಟನೆಗಳು ನಡೀತಾ ಇತ್ತು. ನಾವು ಪಕ್ಷದ ಸಂಘಟನೆ ಹೆಸರಿನಲ್ಲಿ ಮತ್ತೆ ಇನ್ನೂ ದೊಡ್ಡ ಅನಾಹುತಗಳಾಗಬಾರದು ಅಂತ ಹೇಳಿ ಮೌನದಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ತೊಂದರೆಗೆ ಒಳಗಾದಂತ ಜನರಿಗೆ ನೆರವನ್ನ ನೀಡತಕ್ಕಂಥದ್ದನ್ನ ಪ್ರಚಾರ ಮಾಡದೆ ಮಾಡ್ಕೊಂಡು ಬಂದಿದ್ದೇವೆ. ಕುಟುಂಬದವರು ತುಮಕೂರಿಗೆ ನೀರು ಬಿಡ್ಲಿಕ್ಕೆ ವಿರೋಧ ಮಾಡ್ತಾರೆ, ಹಾಸನ ಜಿಲ್ಲೆಗೆ ನೀರನ್ನ ತುಂಬ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಪ್ರಚಾರ ಮಾಡೋದು. ನಿಮ್ಮ ಗಮನಕ್ಕೆ ನಾನು ತರ್ತೇನೆ, ಹಾಸನ ಜಿಲ್ಲೆಗೆ ನೀರಾವರಿ ಆಗಿರ್ತಕ್ಕಂಥದ್ದು ಈ ಹೇಮಾವತಿ ಜಲಾಶಯದಿಂದ 1,25,000 ಹೆಕ್ಟೇರ್ ಭೂಮಿಗೆ. ತುಮಕೂರು ಜಿಲ್ಲೆಗೆ ಎಷ್ಟು ನೀರಾವರಿ ಸೌಲಭ್ಯ ಹಂಚಿಕೆ ಆಗಿದೆ? 3,33,000 3,40,000 ಹೆಕ್ಟೇರ್ ಭೂಮಿಗೆ ತುಮಕೂರು ಜಿಲ್ಲೆಗೆ ನೀರಾವರಿ ಸೌಲಭ್ಯ ಕೊಟ್ಟಿರ್ತಕ್ಕಂಥದ್ದು. ಹಾಸನ ಜಿಲ್ಲೆಗೆ 1,25,000 ಕೋಟಿ, 25 ಲಕ್ಷ 1,25,000 ಹೆಕ್ಟೇರ್ ಭೂಮಿ. ಇಲ್ಲಿ 3,30,000 ಹೆಕ್ಟೇರ್ ಭೂಮಿಗೆ ಇಲ್ಲಿ ನೀರು ಕೊಟ್ಟಿದ್ದೇವೆ. 24 TMC ನೀರು ತುಮಕೂರು ಕೊಟ್ಟಿರ್ತಕ್ಕಂಥದ್ದು. ಈ ನೀಚ ರೀತಿಯಲ್ಲಿ ಮಾತಾಡ್ತಾರಲ್ಲ, ಸುಳ್ಳು ಅಪಪ್ರಚಾರಗಳು, ಅದಕ್ಕೆ ಬಲಿಯಾಗಬೇಡಿ. ಪ್ರಮುಖವಾದಂತ ವಿಚಾರಗಳನ್ನ ಪ್ರಸ್ತಾಪ ಮಾಡಕ್ ಬಂದಿದ್ದೀವಿ. ಇದು ಜೀವನದ, ನಿಮ್ಮ ಬದುಕಿನ ಪ್ರಶ್ನೆ. ಇದು ನನಗಾಗಲಿ ನನ್ನ ಪಕ್ಷಕ್ಕಾಗಲಿ ನಷ್ಟ ಅಲ್ಲ. ಇವತ್ತು ರಾಜ್ಯ ದೇಶ ಎಲ್ಲಿಗೆ ಹೋಗಿದೆ ಅಂತಕ್ಕಂಥದ್ದನ್ನ
ಪ್ರತಿನಿತ್ಯ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಕಳೆದ 2 ತಿಂಗಳು 1 ತಿಂಗಳಿಂದ ಹೆಚ್ಚು ಕಡಿಮೆ ರಾಜ್ಯದಲ್ಲಿ ಈಗಿನ ಸರ್ಕಾರದಲ್ಲಿ 544 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನ ಆಯ್ಕೆ ಮಾಡಲಿಕ್ಕೆ ಒಂದೊಂದು ಅಭ್ಯರ್ಥಿ ಹತ್ರ 80 ಲಕ್ಷದಿಂದ 1,20,00,000 ಹಣ ತಗೊಂಡು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ ತನಿಖೆ ನಡೀತಾ ಇದೆ. ಇವತ್ತು ಬೆಳಗ್ಗೆ ಪೇಪರ್ ಕೆಲವು ಬರೆದಿದ್ದಾರೆ ನೋಡಿ, ಕೆಲವು ಬಡವರು ಸ್ನೇಹಿತರುಗಳ ಹತ್ರ ಸಾಲ ಮಾಡಿ, ಇಲ್ಲ ಅವ್ರ ಕುಟುಂಬದ ಮನೆನೋ ಜಮೀನೋ ಮಾರಾಟ ಮಾಡಿ, ಯಾವ ನಮ್ಮ ಕುಟುಂಬದಲ್ಲಿ ಒಬ್ರು ಸಬ್ ಇನ್ಸ್ಪೆಕ್ಟರ್ ಆದ್ರೆ ನಮ್ಮ ಕುಟುಂಬಕ್ಕೆ ನೆರವು ಬರ್ತಾನೆ ಅಂತ ಹೇಳಿ ಆಸ್ತಿ ಎಲ್ಲ ಮಾರಾಟ ಮಾಡಿ ಈಗ ಅಲ್ಲಿ ಆಯ್ಕೆ ಆಗಿದ್ರು. ಈಗೇನಾಗಿದೆ, ಸಂಪೂರ್ಣವಾಗಿ 544 ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನ ರದ್ದು ಮಾಡಿ ಮತ್ತೆ ಹೊಸದಾಗಿ ಪರೀಕ್ಷೆ ಬರೀತೀವಿ ಅಂತ ಹೇಳಿದ್ದಾರೆ. ಬರೆಯೋದಕ್ಕೆ ಪರ್ಮಿಷನ್ ಕೊಡ್ತೀವಿ ಅಂತ. ಆ ಮನೆ ಮಠ ಹರಾಜಾಕಿ ಏನೋ ಒಂದು ಉದ್ಯೋಗ ದಿಕ್ಕರು ಸಾಕು ಅಂತ ಹೇಳಿ ದುಡ್ಡು ಕೊಟ್ಟರಲ್ಲ, ಈಗ ಆ ಕುಟುಂಬಗಳು ಈಗ ಏನಾಗಬೇಕು ಯೋಚನೆ ಮಾಡಿ. ಇಂಥ ಸರ್ಕಾರ ಬೇಕಾ? ಇಂಥ ಶಿರಾ ತಾಲೂಕಿನ ನನ್ನ ಜನತೆ ದೇವೇಗೌಡರು ಕನಸಿನಲ್ಲಿ ಬಂದ್ರು ಎದ್ದು ಕೂತ್ಕೊಂಡು ದೇವೇಗೌಡ ಅಪ್ಪಾಜಿ ಅಂತ ಹೇಳಿ ಪ್ರೀತಿಸ್ತಾ ಇದ್ದಂತ ಚಿನ್ನವಂತ ತಾಲೂಕಿದು. ಸತ್ಯನಾರಾಯಣ ಅವರು ಅಂತ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇದ್ರು, ಯಾವುದೇ ರೀತಿಯ ಹಣ ಸಂಪಾದನೆ ಮಾಡಿದ್ದೇ ಇದ್ರು, ಅವ್ರಿಗೆ ಆಶೀರ್ವದಿಸ್ಕೊಂಡು ಬಂದಂತವ್ರನ್ನೇ. ಇಲ್ಲಿ ಪ್ರಶ್ನೆ ಇವತ್ತು ಜಲಧಾರೆ ಕಾರ್ಯಕ್ರಮ ಏನಿದೆ, ಯಾವ